3 ಎಕರೆಗೂ ಮಿಕ್ಕಿ ವಿಸ್ತೀರ್ಣದ ಬಾಳೆ ತೋಟ. ಎಲ್ಲಿ ಕಣ್ಣು ಹಾಯಿಸಿದ್ರೂ ಬಾಳೆ ಮರಗಳಿಂದ ಕಂಗೊಳಿಸ್ತಾ ಇರುವ ಹಚ್ಚ ಹಸುರಿನ ದೃಶ್ಯ. ತೋಟದ ಯಾವ ಮೂಲೆಗೆ ಹೋದ್ರೂ ಬಾಳೆಗೊನೆಗಳ ಕಲರವ. ಈ ಲಾಕ್ಡೌನ್ ಕೊಟ್ಟ ಹೊಡೆತ ಅಷ್ಟಿಷ್ಟಲ್ಲ ನೋಡಿ. ಬಾಳೆಗೊನೆಗಳನ್ನ ಮಾರಾಟ ಮಾಡಲಾಗದೆ ಆ ಊರ ಬಾಳೆ ಕೃಷಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಆ ಊರು ಯಾವುದು, ಆ ಕೃಷಿಕನ ವ್ಯಥೆಯಾದ್ರೂ ಏನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೌದು, ವಿಶ್ವದಾದ್ಯಂತ ಮರಣ ಮೃದಂಗವನ್ನೇ ಬಾರಿಸಿದ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಸರ್ಕಾರ ಹೊರಡಿಸಿದ ಲಾಕ್ಡೌನ್ ಆದೇಶದಿಂದಾಗಿ ದೇಶದ ವಿವಿಧ ವಲಯಗಳ ಹಲವು ಕ್ಷೇತ್ರಗಳು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿವೆ. ಅಂತೆಯೇ ಇದೀಗ ಗ್ರಾಮೀಣ ಭಾಗದ ಕೃಷಿಕರು ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಕೃಷಿಕರು ತಾವು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಸಾಧ್ಯವಾಗದೆ ಕಷ್ಟಪಟ್ಟು ಬೆಳೆದ ಫಸಲುಗಳನ್ನು ಜಾನುವಾರುಗಳು ಗೊಬ್ಬರ ಗುಂಡಿಗಳಿಗೆ ಹಾಕಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಕೃಷಿ ಕ್ಷೇತ್ರಕ್ಕೆ ಲಾಕ್ಡೌನ್ ಕೊಟ್ಟ ಹೊಡೆತ ಅಷ್ಟಿಷ್ಟಲ್ಲ. ಕಲ್ಲಂಗಡಿ, ಅನನಾಸು ಮುಂತಾದ ಗ್ರಾಮೀಣ ಭಾಗದ ಬೆಳೆಗಾರರು ತಾವು ಬೆಳೆದ ಹಣ್ಣುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗದೆ ಅಪಾರ ನಷ್ಟ ಅನುಭವಿಸುತ್ತಿದ್ದ ಹೊತ್ತಲ್ಲೇ ಇದೀಗ ಬಾಳೆಕಾಯಿ ಕೃಷಿಕರಿಗೂ ಕೂಡ ಈ ಲಾಕ್ಡೌನ್ ಬರೆ ಎಳೆದಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಕೆರಾಡಿಯ ಕುಳ್ಳಂಬಳೆ ನಿವಾಸಿ ಕೃಷಿಕ ಬಚ್ಚ ಪೂಜಾರಿ ತಮ್ಮ 3 ಎಕರೆ ವಿಸ್ತೀರ್ಣದ ತೋಟದಲ್ಲೇ ಸುಮಾರು 2,000ದಷ್ಟು ಬಾಳೆ ಕೃಷಿ ನಡೆಸಿದ್ದಾರೆ. ಈ ಹಿಂದೆ ತಾವು ಬೆಳೆದ ಬಾಳೆಕಾಯಿ ಗೊನೆಗಳನ್ನು ಕುಂದಾಪುರದ ಎಪಿಎಂಸಿ ಆವರಣದಲ್ಲಿ ಶನಿವಾರ ನಡೆಯುವ ಸಂತೆಗೆ ಶುಕ್ರವಾರವೇ ಮಾರಾಟ ಮಾಡಿ ಹಣ ಗಳಿಸುತ್ತಿದ್ರು. ಆದರೆ ಲಾಕ್ಡೌನ್ನಿಂದಾಗಿ ಕಳೆದ 3 ವಾರಗಳಿಂದ ಕೃಷಿಕ ಬಚ್ಚ ಪೂಜಾರಿಯವರು ಸಂತೆಗೆ ಹೋಗಲು ಸಾಧ್ಯವಾಗದೆ ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ. ವಾರದ ಪ್ರತಿ ಶುಕ್ರವಾರವೂ ಬಾಳೆಕಾಯಿ ಗೊನೆಗಳ ಕೊಯ್ಲು ನಡೆಸಿ ಸಂತೆಯಲ್ಲಿ ಮಾರಾಟ ನಡೆಸುತ್ತಿದ್ದ ಕೃಷಿಕ ಬಚ್ಚ ಪೂಜಾರಿಯವರು ಕಳೆದ 3 ವಾರಗಳಿಂದ ಗೊನೆ ಕೊಯ್ಲು ನಡೆಸಿಲ್ಲ. ಬಾಳೆಗೊನೆ ಕೊಯ್ಲು ನಡೆಸಿದ ಪರಿಣಾಮ ಬಾಳೆಕಾಯಿಗಳು ಹಣ್ಣಾಗುತ್ತಿದ್ದು ಕಾಳಬೆಕ್ಕು, ಮಿಗ ಮುಂತಾದ ಕಾಡು ಪ್ರಾಣಿಗಳಿಗೆ ಆಹಾರವಾಗ್ತಾ ಇದೆ. 64 ವರ್ಷ ಪ್ರಾಯದ ಕೆರಾಡಿಯ ಬಚ್ಚ ಪೂಜಾರಿಯವರ ಬಾಳೆಕಾಯಿ ಮಾರಾಟ ಇಂದು ನಿನ್ನೆಯದಲ್ಲ. ಬರೋಬ್ಬರಿ 44 ವರ್ಷಗಳಿಂದಲೂ ಬಾಳೆಕಾಯಿ ಮಾರಾಟ ನಡೆಸುತ್ತಿದ್ದಾರೆ. ತಮ್ಮ 20ನೇ ವಯಸ್ಸಿನಲ್ಲಿ ಆರಂಭಿಸಿದ ಬಾಳೆಕಾಯಿ ವ್ಯಾಪಾರ ನಿರಂತರವಾಗಿ ಇಂದಿಗೂ ನಡೆಸಿಕೊಂಡು ಬಂದಿದ್ದಾರೆ. ಮೊದಲು ಮಧ್ಯವರ್ತಿಯಾಗಿ ಬಾಳೆಕಾಯಿ ವ್ಯಾಪಾರ ನಡೆಸುತ್ತಿದ್ದ ಬಚ್ಚ ಪೂಜಾರಿಯವರು ಬಳಿಕ ತಾವೇ ಬಾಳೆ ಕೃಷಿಯನ್ನ ಆರಂಭಿಸಿದ್ರು. ವಾರದ ಪ್ರತಿ ಸಂತೆಗೂ 4 ಕ್ವಿಂಟಾಲಿಗೂ ಅಧಿಕ ಬಾಳೆಕಾಯಿ ವ್ಯಾಪಾರ ನಡೆಸುತ್ತಿದ್ದ ಬಚ್ಚ ಪೂಜಾರಿಯವರು ಇದೀಗ ವ್ಯಾಪಾರವಿಲ್ಲದೆ ಕಂಗೆಟ್ಟಿದ್ದಾರೆ. ವರ್ಷಕ್ಕೆ ಲಕ್ಷಕ್ಕೂ ಅಧಿಕ ವರಮಾನ ತರುತ್ತಿದ್ದ ಬಾಳೆಕಾಯಿ ವ್ಯಾಪಾರ ಇದೀಗ ಸಂಪೂರ್ಣ ನೆಲಕಚ್ಚಿದೆ. ಹಣ್ಣಾದ ಬಾಳೆಗೊನೆಗಳು ಮರದಲ್ಲೇ ಇದ್ರೆ ಕಾಡು ಪ್ರಾಣಿಗಳಿಗೆ ಆಹಾರವಾಗುತ್ತಿರುವುದು ಮನಗಂಡ ಬಚ್ಚ ಪೂಜಾರಿಯವರು ಗೊನೆಗಳನ್ನ ಕಡಿದು ಮನೆಯ ದನಗಳಿಗೆ ಹಾಗೂ ಗೊಬ್ಬರ ಗುಂಡಿಗೆ ಹಾಕ್ತಿದ್ದಾರೆ. 3 ವಾರಗಳಿಂದ ಸರಿಸುಮಾರು 25,000ಕ್ಕೂ ಅಧಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಲಾಕ್ಡೌನಿಂದ 3 ವಾರ ಆಯ್ತು. ಈಗ ಸಂತೆ ಹೋಗಲಿಲ್ಲ. ಬಾಳೆಕೊನೆ ಪೂರ ಹಾಳಾಗಿ ಎಲ್ಲ ದನಕ್ಕೆ ಹಾಕ್ತಿತ್ತು. ಈಗ ಎಲ್ಲ ರಾತ್ರಿ ಮರದಲ್ಲೇ ಬಿಟ್ಟರೆ ಕಾಳಬೇಕು ತಿಂತದೆ. ಒಂದು 2 ತಿಂಗಳು ಅದಕ್ಕೆ ಕೊಡದೆಲ್ಲ ಮನೇಲಿ ಇಟ್ಟುಬಿಟ್ಟಿದ್ದು. ಕೆಳಗೆ ದನಕ್ಕೆ ಹಾಕೋದು ದಿನ. ಮೊದಲು ನಾವು ವಾರಕ್ಕೆ ಶುಕ್ರವಾರ ಹೋಗಿ ಕುಂದಾಪುರದಲ್ಲಿ ಕೊಟ್ಟು ಬರ್ತಿತ್ತು. ವಾರಕ್ಕೆ ಪ್ರತಿ ವಾರನೂ. ಈಗ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಪೊಲೀಸ್ನವ್ರು ಜೋರು ಮಾಡ್ತಾರಲ್ಲ. ಹೋದರೆ ಮೊದಲೆಲ್ಲ ಪೆಟ್ಟು ಹೊಡೆದ್ರೆ ಅದಕ್ಕೆ ಕೇಳಿದ್ದು ನಾನು ಹೋಗಲೇ ಇಲ್ಲ. ಮತ್ತು ವಾರಕ್ಕೊಂದು 3 ಕ್ವಿಂಟಲ್ ಆಗ್ತದೆ ನಮ್ಮದು. ವಾರಕ್ಕೊಂದು 3 ಕ್ವಿಂಟಲ್ 2 ಕ್ವಿಂಟಲ್ 3 ಕ್ವಿಂಟಲ್ ಬಾಳೆಕಾಯಿ ಬರ್ತಿತ್ತು. ಈಗ ಎಲ್ಲ ದನಕ್ಕೆ ಹಾಕೋದು. ಅದರಿಂದ ಜಾಸ್ತಿ ಬರ್ತಿತ್ತು. ಈಗ ಸೀಸನ್ ಅಲ್ಲ, ಅದರಿಂದ ಜಾಸ್ತಿ ಬರ್ತಿತ್ತು. ಎಲ್ಲ ಹೋಗ್ತಾರೆ. ಈಗ ಲಾಕ್ಡೌನಿಂದ ನಮಗೆ ಲಾಸ್ ಆಗಿದೆ. ಮೈಸೂರು ಬಾಳೆಹಣ್ಣುಗಳನ್ನು ಬೇಕರಿ ಹಾಗೂ ಜ್ಯೂಸ್ ಅಂಗಡಿಗಳಲ್ಲಿ ರಸಾಯನಕ್ಕೆ ಬಳಸುತ್ತಾರೆ. ಎಲ್ಲ ಅಂಗಡಿ ಮಾಲೀಕರು ಸಂತೆಯ ಮೊದಲ ದಿನವಾದ ಶುಕ್ರವಾರ ಸಂಜೆ ಕುಂದಾಪುರ ಸಂತೆಗೆ ಬಂದು ವಾರಕ್ಕಾಗುವಷ್ಟು ಬಾಳೆಕಾಯಿಗಳನ್ನು ಖರೀದಿಸುತ್ತಾರೆ. ರಸಾಯನಕ್ಕೆ ಬಹು ಬೇಡಿಕೆಯ ಬಾಳೆಹಣ್ಣು ಇದಾಗಿದ್ದು ಜ್ಯೂಸ್ ಅಂಗಡಿಗಳು ಬಂದಾದ ಪರಿಣಾಮ ಇದೀಗ ಬಾಳೆಕಾಯಿ ಕೃಷಿಕನ ಜೇಬಿಗೆ ಲಾಕ್ಡೌನ್ ಕತ್ತರಿ ಹಾಕಿದ್ದಂತೂ ಸುಳ್ಳಲ್ಲ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.